ಮೇ ಬಿ. ನನಗೆ ಚಾಕ್ಲೇಟ್, ನಿಮ್ಮ ಅಮ್ಮನಿಗೆ ಚಾಕ್ಲೇಟ್ ಆಗ್ಬೋದಾ ಅಂತ. ಇದು ಸ್ಟ್ರಾಬೆರಿ ಉಂಟಲ್ಲ, ಹಾಂ ಓಕೆ. ಹರಿ ಓಂ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋನು ವ್ಲಾಗ್ಸ್ ಆ್ಯಂಡ್ ಆ್ಯಕ್ಟಿಂಗ್. ಇವತ್ತು ಸಂಜೆ ನಾನು ಮತ್ತು ನನ್ನ ಅತ್ತಿಗೆ ವಾಪಸ್ ಪೇಟೆಗೆ ಹೋಗ್ತಾ ಇದ್ದೇವೆ. ಸ್ವಲ್ಪ ಐಟಮ್ ತಗೊಳ್ಳಿಕ್ಕೆ ಉಂಟು. ನನ್ನ ಮಗ ಮಲಗಿಲ್ಲ, ಅತ್ತೆ ಮಲಗಿಸ್ತಾ ಇದ್ದಾರೆ. ನೋಡುವ ಮಲಗ್ತಾನೆ ಎಂತ ಮಾಡ್ತಾನಂತ. ಅಂಗಡಿ ಹೋಗಿ ಬರ್ತೇವೆ. ಸ್ಟ್ರೈಟ್ ಬರೇಜ್ ಯೂಟ್ಯೂಬ್ ಅನ್ನ ಗಿಂಚನೆ ಬಾಡೋದು. ಹೋಗ್ತಾ ಇದ್ದೇವೆ ಪೇಟೆಗೆ. ಎಂತ ತಗೊಳ್ಳುವ ಪಲಾವಿಗೆ? ಚಿಕನ್ ತಗೊಳ್ಳುವ. ಚಿಕನ್ ಒದ್ದು ಓಡಿಸ್ತಾರೆ ನಮ್ಮ ಮನೆಯಲ್ಲಿಂದ. ಕ್ಯಾರೆಟ್, ಬೀನ್ಸ್ ಮತ್ತು ಅದು ಹಸಿರು ಕಡಲೆ ತಗೊಳ್ಳುವ. ಪಲಾವ್ ಮಸಾಲ ತಗೊಳ್ಳುವ. ಹಾಂ, ಕ್ಯಾಪ್ಸಿಕಮ್ ತಗೊಳ್ಳುವ. ಕೊತ್ತಂಬರಿ ಸೊಪ್ಪು, ಪುದೀನ. ಇವತ್ತು ನಮ್ಮದು ಗಾಡಿ ಇಲ್ಲಲ್ಲ, ನಮ್ಮದು ವಾಕಿಂಗ್ ಇವತ್ತು. ಇವರು ಕೂಡ ಊರಲ್ಲಿ ವಾಕಿಂಗ್ ಮಾಡ್ತಾಯಿದ್ರು, ನಾನು ಕೂಡ ವಾಕಿಂಗ್ ಮಾಡ್ತಾಯಿದ್ದೆ. ಅದಕ್ಕೆ ಇವತ್ತು ಒಂದು ಹೋಲ್ಸೇಲ್ ಆಗಿ ಇವತ್ತು ಒಂದು ವಾಕಿಂಗ್. ನಮ್ಮದು ಸ್ಕೂಟಿ ಇವತ್ತಿಲ್ಲ, ನಮ್ಮ ಅಜ್ಜಮ್ಮವರು ತಗೊಂಡು ಹೋಗಿದ್ದಾರೆ ಡ್ಯೂಟಿಗೆ. ಹಾಗೆ ನಮ್ಮದು ಪಾದಯಾತ್ರೆ. ನೋಡಿ ಫ್ರೆಂಡ್ಸ್, ಕತ್ತಲೆ ಆಗ್ತಾ ಬಂತು. ಇನ್ನು ಫುಲ್ಲು ಕತ್ತಲೆ ಆಗುವಾಗ ಲೈಟಿಂಗ್ಸ್ ಎಲ್ಲ ಚಂದ ಕಾಣ್ತದೆ. ನಮ್ಗೆ ಈ ಕಡೆ ಹೋಗ್ಲಿಕ್ಕೆ ಕಾರ್ ಮೇಲೆ ಹತ್ಕೊಂಡು ಹೋಗೋಣ. ಬಿಟ್ಟರೆ ಹೋಗ್ತಿದ್ದೆ, ಮತ್ತೆ ನನ್ನನ್ನು ಕೆಳಗೆ ದೂಡಿ ನನ್ನ ಮೇಲೆ ಹಚ್ಕೊಂಡು ಹೋದರು. ಈಗ 6:30. ಬೇಗ ಹೋಗ್ಬೇಕು. ಮಗ ಮಲಗಿದ್ನ ಇಲ್ವಾ ಎಂತ ಅಂತ ಗೊತ್ತಿಲ್ಲ. ಪಟ ತಗೊಂಡು ಪಟ ಹೋಗುದು. ನಡಿಬೇಕಲ್ಲ ಅಷ್ಟು ದೂರ. ಹೋಗುವಾಗ ಆಟೋ ಹಿಡ್ಕೊಯ್, ಲೇಟ್ ಅಂಡ. ನೋಡಿ ದೇವಸ್ಥಾನ. ತೋರಿಸ್ತೇನೆ ಮೇಡಮ್ ತೋರಿಸ್ತೇನೆ. ಹೋಗ್ತೇನೆ. ಬಂತು ಕಾರ್ದ ಏನೋ ಕೆರ್ಪೇನ ಹಂಚಿపోయి. ನೋಡಿ ಕೈ ಮುಗಿರಿ. ಇದೇ ಏರಿಯಲ್ಲಿ ಸ್ಟೆಪ್ಪಲ್ಲಿ ಹೋಗ್ಲಿಕ್ಕೆ. ಸ್ಟೆಪ್ ಇರಬೇಕು ಅಲ್ಲಿ. ಜ್ಯೂಸ್ ಆರ್ಡ್ರ್ ಮಾಡಿದ್ದೇವೆ. ಅಲ್ಲಿ ಕೂಲ್ ಹೌಸಿಗೆ ಬಂದದ್ದು. ನಾನು ಗ್ರೇಪ್ಸ್ ಹೇಳಿದೆ, ಅವರು ಚಿಕ್ಕ ಹೇಳಿದರು, ಮತ್ತು 2 ಪಾನಿಪುರಿ. ನಿಮಗೆ ಮೊಬೈಲ್ ಅವ್ರ ಶಾಪ್ ಅವರು ಬರುವಾಗ ಅರ್ಧ ಗಂಟೆ ಆಗ್ತಾರೆ ಹೇಳಿದ್ರ, ವೆಯ್ಟ್ ಮಾಡಬೇಕಲ್ಲ, ಹಾಗೆ ಏನಾದರೂ ತಿಂದು ಹೋಗುವ ಅಂತ. ನಂದು ಮೊಬೈಲಿದ್ದು ನಾವು ವಾಲ್ಯೂಮ್ ರೇಸ್ ಲೋ ಮಾಡ್ತೇವಲ್ಲ, ಅದರದ್ದು ಒಳಗಿದ್ದೊಂದು ಬಟನ್ ಹಾಳಾಗಿತ್ತು. ನಾನು ಅದಕ್ಕೆ ಜಸ್ಟ್ ಒಂದು ಕಾಟನ್ ಇಟ್ಟು ಅದನ್ನು ಅಲ್ಲೇ ಕ್ಲೋಸ್ ಮಾಡಿದ್ದೆ. ಮೊನ್ನೆ ತಮ್ಮ ಬಂದವ ಮೊಬೈಲಿದ್ದು ಕವರ್ ತೆಗೆಯುವಾಗ ಅದು ಕ್ಲೋಸ್ ಮಾಡೋದು ಎಲ್ಲಿ ಬಿದ್ದೋಗಿದೆ ಅಂತ ಗೊತ್ತಿಲ್ಲ. ಹುಡುಕಿದೆ ಸಿಗಲಿಲ್ಲ. ಹಾಗೆ ಇಲ್ಲಿ ಅದನ್ನು ರಿಪೇರಿ ಮಾಡಿಸುವ ಅಂತ ಮೊಬೈಲ್ ಶಾಪಿಗೆ ಬಂದಿದ್ವಿ. ಆದರೆ ಅವರೇನೋ ಪಾರ್ಸೆಲ್ ತಗೊಂಡು ಬರಲಿಕ್ಕೆ ಅಂತ ಹೇಳಿ ಆಚೆ ಹೋಗಿದ್ದಾರೆ ಅಂತ ಹೇಳಿದ್ರು. ಅರ್ಧ ಗಂಟೆ ಆಗ್ತದಂತೆ ಬರುವಾಗ. ಹಾಗೆ ನಾವು ಅಲ್ಲಿ ತನಕ ಏನಾದರೂ ಲೈಟಾಗಿ ತಿಂದು ಹೋಗುವ ಅಂತ ಹೇಳಿ ಕೂಲ್ ಹೌಸಿಗೆ ಬಂದಿದ್ದೇವೆ. ನಾವಿಲ್ಲಿ 2 ಪ್ಲೇಟ್ ಪಾನಿಪುರಿ ಹೇಳಿದ್ವಿ. ಹಾಗೆ ಅತ್ತಿಗೆ ಚಿಕ್ಕು ಜ್ಯೂಸ್ ಹೇಳಿದರು, ನಾನು ಗ್ರೇಪ್ಸ್ ಜ್ಯೂಸ್ ಹೇಳಿದೆ. ಹಾಗೆ ಅತ್ತಿಗೆ ಒಂದು ಸೇವ್ ಪುರಿ ಪಾರ್ಸೆಲ್ ತಗೊಂಡ್ವಿ. ಚೆಂದ ಇತ್ತು, ಪಾನಿಪುರಿ ಸಹ ಒಳ್ಳೆದಿತ್ತು, ಮತ್ತು ಜ್ಯೂಸ್ ಕೂಡ ಚೆಂದ ಇತ್ತು.
ಮೊಬೈಲಿಗೆ ಆಯಿತು. ಜಸ್ಟ್ ಇವತ್ತು ಅವರನ್ನು ಟೆಂಪರರಿ ಮಾಡಿ ಕೊಟ್ಟರು. ಇನ್ನು ನಾಳೆ ಬರಲಿಕ್ಕೆ ಹೇಳಿದ್ದಾರೆ, ನೋಡಬೇಕು. ಇನ್ನು ಪಲಾವ್ಗೆ ನಾಳೆ ತರಕಾರಿ ತಗೊಳ್ಳಿಕ್ಕೆ ಮತ್ತು ಮೆಡಿಕಲ್ಗೆ ಬಂದಿದ್ವಲ್ಲ, ಮೆಡಿಕಲ್ ಮತ್ತು ತರಕಾರಿ ಅಂಗಡಿ. ಒಂದು ಬೀನ್ಸ್ ಅವ, ಅವು ಬೀನ್ಸ್ ಅವ, ಹಾಂ ಕ್ಯಾರೆಟ್ಲ ಉಂಟು, ನೀರುಳ್ಳಿ ಒಂಚೂರು ಬೋಡು. ಪಾಪ ಅಂತ ಕಾಲು ಪಾಪ ಅಂತ ಕ್ಯಾರೆಟ್ ತಗೊಂಡು ಮತ್ತೆ ಮಾಡಿ ಬರ್ತೇನೆ. ಒಂಜಿ ಉಂಡ ಅಲ್ಲ ಟೊಮೆಟೊ ಒಂಜಿ ಕಾಲು ಒಂಜಿ ಖಾಲಿ ಆವಣ್ಣ ರೆಡ್ ಉಂಟು ಪೂರ ತರಕಾರಿ ಮಸ್ತ್ ಪರ್ದಾಕನ ಬರ್ಚಣ್ಣ. ಒಂಚೂರು ಕಾಯಿ ಪರ್ದ ಅಂಚ ಯಾವು 1 ಕಿಲ ಬಾಬು ಗೊಬ್ಬುಣಲ್ಲ ಆಚೆ ಉಂಡೆ. ಲೋಷನ್ ನೋಡಿ, ನೈಟ್ ವ್ಯೂ ಜನ ಇದ್ದಾರೆ. ಅಕ್ಕ ಬರಿಗೆ ಹೋಗುವ. ನಮ್ಮನ್ನ ಮತ್ತೆ ಅಡಿಕೆ ಹಾಕೊಂಡು ಹೋಗ್ತಾರೆ ಖಾಲಿ ಅಲ್ಲ. ಇನ್ನು ಲೈನ್ ಬಿಡ್ಬೇಕಾ? ನನ್ನ ಲೈನ್ ಬಿಡೋಡ ಗೊತ್ತಿದ್ದಿ. ಜನ ಮಾತ್ರ ಉಳ್ಳಿರು, ಸಕ್ಕ ತುಳ್ಳಿರು ಬರಂತ ಉಳ್ಳಿರು ನನ್ನಲ್ಲ. ಝೂಮಾನು ಎಷ್ಟು ದಿನ ಆಯ್ತು ಹೀಗೆ ನೈಟ್ ಹೋಗೋದು. ವಾಕಿಂಗ್ ಅದಲ್ಲ, ನೈಟ್ ಈ ಥರ ನಡ್ಕೊಂಡು ಹೋಗೋದೆ. ಗಾಡಿಲಿ ಹೋಗಿ ಬರ್ತೀವಿ, ಅದು ಬೇರೆ. ನಡೆಯೋದೆ ಈ ಥರ ತುಂಬ ಸಮಯ ಆಗಿತ್ತು. ಮೊನ್ನೆ ಹೋಗಿದ್ದಲ್ಲ ಸ್ಕೂಟಿಯಲ್ಲಿ, ಬಟ್ ನಡೆದುಕೊಂಡು. ನನಗೆ ನಡಿಲಿಕ್ಕೆ ತುಂಬ ಇಷ್ಟ. ಏನಾದರೂ ಥಿಂಕಿಂಗ್ ನಡ್ಕೊಂಡು ಹೋಗ್ಬೋದು. ಕತ್ಲೆ ಆಯಿತು. ಮಾರ್ಕೆಟಿಗೆ ಹೋಗ್ತಾ ಇದ್ದೇವೆ. ನಮಗೆ ಪಲಾವಿಗೆ ಚಕ್ಕೆ ತಗೊಳ್ಳಿಕ್ಕುಂಟು. ಪೂರಲ್ಲ A to Z ಎಲ್ಲ ಆಗ್ತದೆ. ಮೊಸರು ತಗೊಳ್ಳುವ, ನಾರ್ದು ತಗೊಳ್ಳುವ. ಹಂಚಿ ನಾವು ಇದು ತಗೊಂಡ್ವಲ್ಲ, ಎಳ್ಳು ಹುಡುಕಿದ್ದು ನೋಡಿ ಅಲ್ಲಿ. ಅವರಿಗೊಂದು 5 ತಗೊಳ್ಳಿ. ತಗೊಳ್ಳಿ. ಪಚ್ಚನಡ ಒಂದು ಕ್ಯಾಮರಾ ಹೋಗಿದೆ, ಕ್ಯಾಮರಾದ ಸ್ಟ್ಯಾಂಡ್ ಹಾಳಾಗಿದೆ, ಅದಕ್ಕೆ ಒಂದು ತಗೊಳ್ಳಿಕ್ಕೆ. ಕಡಲೆ ಇದೆಲ್ಲ ಇರ್ತದೆ. ಇಲ್ಲಿ ಸಣ್ಣ ತಗೊಳ್ಳಿ. ಈ ಕಡೆ ಸಣ್ಣದಲ್ಲ, ಈ ಕಡೆ ಸಣ್ಣದಲ್ಲ. ಇದು ಇರ್ಬೇಕಲ್ಲ. ಆಗ ಉಂಟಾ? ತಗೊಳ್ಳೋಳು ನಾ ಹೇಳುದಿಲ್ಪ. ಅದು ಅಲ್ಲಿ ತಗೊಳ್ಳುವ, ಅಲ್ಲಿ ಉಂಟು ಬನ್ನಿ. ಅದು ಪ್ಯಾಕೆಟೇ ಬರ್ತದಲ್ಲ ಇಲ್ಲಿ. ಹಾಂ, ಬೆಲ್ಲ ಎಲ್ಲ ಐತ್ರಿ. ನೀವು ನೋಡಿ. ಅಲ್ಲ, ಪಲಾವ್ ಮಸಾಲೆ ಬೇಡ, ಮಸಾಲೆ ಹಾಕೋದು ಬೇಡ. ಅಲ್ಲಿ ಇದು ಚಕ್ಕೆದೆಲ್ಲ ಪ್ಯಾಕೆಟ್ 10 ರೂಪಾಯಿ ಬರುತ್ತಲ್ಲ, ಅದು ತಗೊಳ್ಳೋಣ. ಕೊತ್ತಂಬರಿ ಇದೆಲ್ಲ ಹಾಕ್ತೇವಲ್ಲ, ಪುದೀನ ಎಲ್ಲ ಚೆಂದ ಆಗ್ತದೆ. ಮಸಾಲೆ ಹಾಕಿದರೆ ಅವರಿಗೆ ಏನೋ ಒಂಥರ ಸ್ಮೆಲ್ ಬರ್ತದೆ. ಸಕ್ಕರೆ ಸಂಡೆ ತಗೊಳ್ಳಿ ಸಾಕು. ಸಾಕು, ಎಷ್ಟು ಆಗ್ತದೆ ಗೊತ್ತಿಲ್ಲ. ಒಂದು 2 ಪೆಪ್ಸಿ ತಗೊಂಡು ಹೋಗುವ ಮನೆಗೆ. ಐಸ್ ಕ್ರೀಮ್ ಆದರೆ ಐಸ್ ಕ್ರೀಮ್, ಪೆಪ್ಸಿ ಆದರೆ ಪೆಪ್ಸಿ. ಇಲ್ಲಿ ಇದೊಂದು ಹೇಳಿರಿ. ಒಂದು ರಟ್ಟೆ ಬೇಡ, ಹೊತ್ಕೊಂಡು ಹೋಗಿದೆ. ನಾವೇ ಎತ್ಕೊಂಡು ಹೋಗ್ಬೇಕಲ್ಲ. ಮೇಬಿ ನನಗೆ ಚಾಕ್ಲೇಟ್, ನಿಮ್ಮ ಅಮ್ಮನಿಗೆ ಚಾಕ್ಲೇಟ್ ಆಗ್ಬೋದಾ ಅಂತ. ಇದು ಸ್ಟ್ರಾಬೆರಿ ಉಂಟಲ್ಲ. ಹಾಂ, ಓಕೆ. ನೋಡಿ ಇಷ್ಟೆಲ್ಲ ಐಸ್ ಕ್ರೀಮ್ ಉಂಟು. ಒಂದೊಂದು ತಿನ್ನುವಂತಾಗ್ತದೆ. 4 ಸೊಪ್ಪು ಫ್ರಿಜ್ಜೆ
ಹೇಳಲಿಕ್ಕೆ ಆಗ್ತುಂಟು. ಕೂಡ ಉಂಟು ಕ್ರೀಮ್ ಸಿಗರ್ ಲೈಟರ್ ಗ್ಯಾಸ್ ಲೈಟರ್ ಇಂಚಿನ ಕ್ರೀಮ್ ಕಿತ್ತು ನೋಡಿ. ಹಾಂ ಅవి ಅವು ಇಂಚಿ ಹಾಂ ಅಂದು ಮಾಮಾರ್ಥ ಹಿಮಾಲಯದ ಕುಳ್ಳತ ಬೇಬಿ ಕ್ರೀಮ್ ಒಂದೆಟ್ಟು ಕಿನ್ನೆಲ್ಲಿ ಇತ್ತು 105 ಬಟ್ ಅಡಿಯೆಲ್ಲ ಮಗಲ್ಗಂಡ ಸ್ವಲ್ಪ ಅದು ಸ್ವಲ್ಪ ಕ್ವಾಂಟಿಟಿ ಮ್ಯಾಟರ್ ಆಗ್ತದೆ ಅನಿಸುತ್ತೆ. 200 ಬೆಟರ್. ಅಂದು ಅಂಚೆ ಅಂತ ಅಂತಿದ್ವಿ ಗಾಯ್ಸ್. ನಾವು ಮುಂಚೆ ಇಲ್ಲಿ ನಾನು ಆಫೀಸಿಗೆ ಹೋಗುವಾಗ ಇಲ್ಲಿ ನಾವು ಮಧ್ಯಾಹ್ನ ಊಟ ಮಾಡಿ ಬಂದು ನಾನು ನನ್ನ 2 ಫ್ರೆಂಡ್ಸ್ ಇಲ್ಲಿ ಚಹಾ ಕುಡಿತಾ ಇದ್ವಿ. ಇಲ್ಲಿ ನಂದಿನ ಶಾಪಲ್ಲಿ ಚಹಾ ತಗೊಂಡು ಇಲ್ಲಿ ಕುತ್ಕೊಂಡು ಕುಡಿತಾ ಇದ್ವಿ. ಇದೇ ಸ್ಪಾಟ್ ತುಂಬ ಮಿಸ್ ಮಾಡ್ತೇನೆ. ಇಲ್ಲಿ ಚಹಾ ತಗೊಳ್ಳೋದು, ಇಲ್ಲಿ ಚಹಾ ತಗೊಂಡು ಅಲ್ಲಿ ಕುತ್ಕೊಂಡು ಕುಡಿಯೋದು. ನಾನು ಕೊತ್ತಂಬರಿ ಸೊಪ್ಪು ತಗೊಳ್ಳುವ ಅಂತ ಬಂದೆ. ಮತ್ತು ಇದು ಅಂತ ಮಜ್ಜಿಗೆ ತಗೊಳ್ಬೇಕಿತ್ತು. ಅಕ್ಕ ಇಜ್ಜರ ಅಮೂಲು ಅಂದೆ ಅಣ್ಣನ ಅಕ್ಕನ ಬಬ್ಬಣ್ಣನೇ ಹೋಗೋದೇ ಒಳ್ಳೇದಾ ಅಂತ, ನಮಗೆ ಮಗುವಲ್ಲಿ ಕೂಗ್ತದ ಅಂತ. ನೋಡಿ ಗಾಯ್ಸ್, ಈ ಕತ್ತಲೆಲ್ಲ ನಾವು ಹೋಗ್ಬೇಕೀಗ. ನನ್ನ ಫೋಟೋ ಮಿಸ್ ಯಾರ್ದು? ನಾನು ಎನ್ನ ಎಲ್ಲಿ? ಹಾಂ, ಮಿಸ್ ಆಯ್ತು ನಿಮ್ಮದು ಫೋಟೋ. ಆಗ ತೆಗೆದದ್ದು ಮಿಸ್ ಆಯ್ತಲ್ಲ ಮೇಡಮ್, ಕತ್ಲೆ ಆಯ್ತಲ್ಲ. ಕತ್ಲಲ್ಲಿ ತೆಗಿತೇನೆ ಫ್ಲ್ಯಾಶ್ ಇಟ್ಟು ಬೇಕಾದರೆ, ನಿಮಗೆ ಓಕೆ ಆದರೆ. ಗ್ರೌಂಡ್ ನೋಡಿ. ಯಾ ಹಾಂ, ಕತ್ಲೆಲ್ಲ ಮುಖ ಕಾಣಲಿಕ್ಕಿಲ್ಲ, ಫುಲ್ ಕತ್ಲೆ ಉಂಟು ನೋಡಿ, ಅಲ್ಲಿ ಫುಲ್ ಕತ್ಲೆ ಉಂಟು. ಹಾಗೆ ಇನ್ನೇನಿದ್ರು ಸ್ವಲ್ಪ ದೀಪ ಬಂದಮೇಲೆ ಚೂರು ಭಯ ಆಗ್ತುಂಟು, ಸ್ವಲ್ಪ ಕತ್ಲೆ ಅಲ್ವಾ ಹಾಗೆ. ನೋಡಿ ಫ್ರೆಂಡ್ಸ್, ಫುಲ್ ಕತ್ಲೆ ನೋಡಿ ಫ್ರೆಂಡ್ಸ್ ಕಾಣೋದಿಲ್ಲ. ಆದ್ರೂ ಹೇಳುದು ಅವ್ರಿಗೆ ಗೊತ್ತಾಗಬೇಕಲ್ಲ ನಾವು ಕತ್ತಲಲ್ಲಿ ಹೋಗುದಂತ. ನಮ್ಮ ಅತ್ತೆ ನಮಗೆ ಸಹಸ್ರನಾಮಾಚರಣೆ ಮಾಡ್ತಾರೆ. ನಿಮಗೆ ಒಂದು ರಿಕ್ಷಾದಲ್ಲಿ ಬರ್ಲಿಕ್ಕೆ ಏನು ಬರ್ಬೋರಿತ್ತಲ್ಲ ಅಂತ. ಅಲ್ಲಿ ಆಟೋ ಇರ್ಲಿಲ್ಲ, ಎಂತ ಮಾಡೋದು, ಜನ ಇದ್ದಾರಲ್ಲ ಇವತ್ತು, ಎಲ್ಲ ಬರುದು ಹೋಗುದು ಮಾಡ್ತಿರ್ತಾರೆ, ಬಸ್ ಸ್ಟ್ಯಾಂಡ್ಗೆಲ್ಲ ಹೋಗ್ತಿರ್ತಾರ. ಎಸ್, ಬರ್ತಾ ಇದ್ದೇವೆ ನಮ್ಮ ಏರಿಯಾಕ್ಕೆ. ಆಯಿತು, 8 ಆಗ್ತಾ ಬಂತು. ಅಮ್ಮ ಸಾಕಾಯ್ತು. ಎಸ್ ಫ್ರೆಂಡ್ಸ್, ಮನೆಗೆ ರೀಚ್ ಆದ್ವಿ. ಈಗ 8 ಗಂಟೆ. ಸೊ ಒಂದು ವೀಕ್ ಹಾಗೆ ಆಯಿತು ವಾಕಿಂಗ್ ಮಾಡದೆ, ಸ್ವಲ್ಪ ಟಯರ್ಡ್ ಆಯಿತು. ಓಕೆ, ಹಾಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೇನೆ. ಇನ್ನೊಮ್ಮೆ ಹೊಸ ವ್ಲಾಗೊಂದಿಗೆ ಸಿಗ್ತೇನೆ. ಸೊ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸೇಫ್ ಆಗಿರಿ. ಯಾಕೆ ಬರ್ಪೆ ಬಾಯ್.